ಸಂತೋಷ್ ಅವರು ನೊಂದವರ ವಿಡಿಯೋವನ್ನು ಮಾಡಿ ಜಾಲತಾಣಕ್ಕೆ ಹಾಕಿದ್ರೆ ಅವರ ಮೇಲೆ ದೂರು ಕೊಡ್ತಾ ಇದ್ದಾರೆ. ಇಲ್ಲಿ ಇವಾಗ 5-6 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಲ್ಲ. ವೀರೇಂದ್ರ ಹೆಗ್ಡೆ ಮೇಲೆ ರೌಡಿಯಲ್ಲಿ ಸ್ಟಾಪ್ ಮಾಡಬೇಕಾ ಬೇಡವಾ? ಎದರ್ಸೋ ವಿಷಯಕ್ಕೆ ಯಾರು ಬರಬೇಡಿ. ಬ್ಯಾಂಕಿನ ಪಾಸ್ ಪುಸ್ತಕ ಮತ್ತೆ PRK ಬಾಂಡ್ ನನ್ನ ಒರಿಜಿನಲ್ ಬಾಂಡ್ ಅಂದ್ರೆ ನಾನು 45,000 ಅಲ್ಲಿ ಉಂಟು. ಆ ಬಾಂಡ್ಸ್ ನನಗೆ ಕೊಡಬೇಕು ಅವರು. ಆಮೇಲೆ ಬ್ಯಾಂಕಿನ ಸ್ಟೇಟ್ಮೆಂಟ್, ನಾನು ಎಷ್ಟು ಸಾಲ ತಗೊಂಡಿದ್ದೇನೆ, ಎಷ್ಟು ಕಟ್ಟಿದ್ದೇನೆ, ಎಷ್ಟು ಬಡ್ಡಿ, ಇನ್ನು ಎಷ್ಟು ಬಾಕಿ ಉಂಟು, ಎಷ್ಟು ಉಳಿತಾಯ ಉಂಟು, ಎಲ್ಲ ಅವರ ಡೀಟೇಲ್ಸ್ ನನಗೆ ಕೊಡಬೇಕು. ಕೊಟ್ಟ ಮೇಲೆ ಕಟ್ತೇನೆ ಅಷ್ಟೇ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಠಾಣೆಯಲ್ಲೂ ಇವರ ದೂರು ದಾಖಲಾಗ್ತಾ ಇದೆ. ಏಕೆ ಅವರವರು ತನಿಖೆ ಮಾಡ್ತಾ ಇಲ್ಲ? ಅವರು 4 ಜನ ಹೋಗಿ ಅಲ್ಲಿ ಅಡಿಕೆ ಗೋಡನಲ್ಲಿ ಅವರ ಓನರ್ ಇರಲಿಲ್ಲ, ಅವಾಗ ಹೋಗಿ ವಿಡಿಯೋ ಎಲ್ಲ ಮಾಡಿ ನಿಮ್ಮ ಮನೆಗೆ ಬರ್ತೇವೆ, ಹಾಗೆ ನಿನ್ನ ಮರ್ಯಾದೆ ತೆಗಿತೇವೆ, ಹಾಗೆ ಬೆದರಿಕೆ ಹಾಕಿದಕ್ಕೆ ನಾವು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟದ್ದು. ನೋಟಿಸ್ ಕೊಡಿ ನನಗೆ ಕೋರ್ಟ್. ನಾನು ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ನಾನು ನೋಡ್ಕೊಳ್ತೇನೆ. ವಾರಕ್ಕೆ ದುಡ್ದು ಎಂಟಿ ದುಡಿದು ಗಂಡ ದುಡಿಯೋದು ಎಲ್ಲ ಕಟ್ಟಿ ಮನೆ ಖಾಲಿ. ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡವರು ಯಾರು ಇಷ್ಟ ತನಕ ಯಾರು ಒಳ್ಳೆಯವರು ಆಗ್ಲಿಲ್ಲ, ಇನ್ನು ಆಗ್ಲಿಕ್ಕೂ ಕೂಡ ಇಲ್ಲ. ಮಗುವಿಗೆ ಒಂದು ಹುಷಾರಿಲ್ಲದ್ರೆ ಒಂದು 500 ರೂಪಾಯಿ ಒಂದು ತೆಗ್ದಿಡುವಷ್ಟು ಈ ಸಂಘದಿಂದ ಮನೆಯಲ್ಲಿ 500 ರೂಪಾಯಿ ಇಲ್ಲ. 5 ನಿಮಿಷ ಹೆಚ್ಚು ಕಡಿಮೆ 10 ರೂಪಾಯಿ ಕಮ್ಮಿ ಆದ್ರೆ ಪುಸ್ತಕ ತೆಗೆದು ಬಿಸಾಡ್ತಾರೆ. ಒಂದು 25 ಸಲ 50 ಸಲ ಫೋನ್ ಮಾಡೋದು ಏನು ಬರೋದಿಲ್ಲ. ಹಾಗೆ ಹೀಗೆ ಲಾಸ್ಟ್ ಮಳೆ ಏಲಮಾಗೋ ಪರಿಸ್ಥಿತಿ ಬಂದಿದೆ. ಗಾಡಿಗೆ ತಗೊಂಡ್ರೆ ಗಾಡಿ ಏಲಮಾಗೋ ಪರಿಸ್ಥಿತಿ ಬಂದಿದೆ. ಸುರಕ್ಷಾ ಕೂಡ ಸುಮ್ಮನೆ ಅದರಲ್ಲಿ ಹೇಳುದೊಂದು, ಅಲ್ಲಿ ಆಸ್ಪತ್ರೆಗೆ ಹೋಗಿ ಹೇಳೋದು ಡಾಕ್ಟರ್ ಹತ್ರ, ನೀವು ಅಲ್ಲಿ ಒಪ್ಪಿಕೊಳ್ಳಿ, ಆಮೇಲೆ ನೀವು ದುಡ್ಡು ಕಟ್ಟಬೇಡಿ. PRK ದುಡ್ಡು ತಗೊಳ್ತಾರೆ, ಆದ್ರೆ ಬಾಂಡೆ ಕೊಡುದಿಲ್ಲ ಅವರು. ಅಲ್ಲಿ ಹೇಳಿದ್ರು 28,000 ರೂಪಾಯಿ ಬಿಲ್ ಆಗ್ತದೆ ಅಂತ ಹೇಳಿ. ಆವಾಗ ನಿಮ್ಗೆ ಈ ಸುರಕ್ಷದಲ್ಲಿ 14,000-16,000 ಸಿಗ್ಬೋದು, ಅದಕ್ಕಿಂತ ಜಾಸ್ತಿ ಸಿಗುದಿಲ್ಲ. ಆಸ್ಪತ್ರೆಯವರ ಕೈ ಒಡ ಕೂಡ ಇದೆ ಅದರಲ್ಲಿ ಅವರು ಕೊಡುದೊಂದು ಮಾಡುದೊಂದು, ಇದು ಎಲ್ಲ ಒಂದಕ್ಕೆ ಒಂದು ಲಿಂಕ್ ಉಂಟು ಇದರಲ್ಲಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಠಾಣೆಯಲ್ಲಿದ್ದೀವಿ. ಇಲ್ಲಿ ಬರುವ ಉದ್ದೇಶ ಏನಂತ ಹೇಳಿದ್ರೆ, ಪುಷ್ಪಾವತಿ ಇಲ್ಲಿ ಸ್ಥಳೀಯವರು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರಲ್ಲಿ ಸಾಲ ತಗೊಂಡಿರ್ತಾರೆ. ಆದರೆ ಇಂದಿನ ನಮ್ಮ ಈ ಸೌಜನ್ಯ ಪರ ಹೋರಾಟಗಾರರಿಂದಾಗಿ ಆ ಒಂದು ಅಕ್ರಮ ಬಡ್ಡಿ ದಂಧೆಯ ಇವರು ಜಾಲತಾಣ ಮುಖಾಂತರ ತಿಳಿದು ಅತಿ ಹೆಚ್ಚು ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ. ಅದೇ ಥರನೇ PRK ಬಾಂಡು, LIC ಬಾಂಡುಗಳನ್ನು ಕೇಳ್ತಾ ಇದ್ದಾರೆ, ಪಾಸ್ ಪುಸ್ತಕ ಕೇಳ್ತಾ ಇದ್ದಾರೆ. ಇಷ್ಟು ದಿನ ನಾವು ಕೊಟ್ಟರು ಹಣದ ಲೆಕ್ಕ ಮಾಡಿ ನಮಗೆ ಎಷ್ಟು ಬಡ್ಡಿಗೆ ದುಡ್ಡು ರಿಟರ್ನ್ ಮಾಡಬೇಕು, ಆ ರಿಟರ್ನ್ ದುಡ್ಡನ್ನು ಇವಾಗ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜನರು ಎಚ್ಚೆತ್ತುಕೊಂಡಿದ್ದಾರೆ. ಇವಾಗ ಈ ರೀತಿಯಲ್ಲಿ ನಾವು ಕಟ್ಟಲ್ಲ, ನಿಮಗೆ ನಮ್ಮ ಈ ಒಂದು ಲೆಕ್ಕಾಚಾರ ಕೊಡಿ ಅಂತ ಕೇಳೋದಕ್ಕೆ ಇವರ ಮನೆಗೆ ಬಂದು ಏನೋ ದಬ್ಬಾಳಿಕೆ ರೌಡಿಸ ಮಾಡಲಿಕ್ಕೆ ಬಂದಿದ್ದರು. ಇದರ ವಿಷಯವಾಗಿ ಕೆಲಸ ಮಾಡೋ ಕಡೆ ಅಲ್ಲ, ಆ ವಿಷಯವಾಗಿ ಅವರು ಬಂದು ದೂರು ನೀಡಿದ್ದಾರೆ. ದೂರಿನ ಪ್ರಕಾರ ನಾವಿವಾಗ ಠಾಣೆಗೂ ಬಂದಿದ್ದೀವಿ, ಏನೋ ಒಂದು ವಿಚಾರಣೆ ಮಾಡೋಣ ಅಂತ. ಇಂಬರು ಕೊಟ್ಟಿದ್ದಾರೆ, ಇಲ್ಲ ಇಬ್ಬರನ್ನ ಕರೆಸಿ ಮಾತಾಡಿಸಿ ಮುಗಿಸಿ ಬಿಟ್ಟಿದ್ದೀವಿ ಅಂತ. ಈ ಠಾಣೆಯಲ್ಲಿ 5-6 ದೂರು ದಾಖಲಾಗಿದೆ. ಈ ದೂರು ದಾಖಲಾದ ಪ್ರಕಾರವಾಗಿ ಇವಾಗಾದರೂ ಇಂಕ್ವೈರಿ ಮಾಡಬೇಕಾಗ್ಬೋದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಯಾರು, SKDRDP ಅಂದರೆ ಯಾರು, ಇವರು RBI ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲೋ ಎಂಬುದು ಇವಾಗ ಆದರೂ ಎಂಕ್ವೈರಿ ಮಾಡಬೇಕು. ಆ ವಿಷಯವನ್ನು ನಾನು ಒಂದು ಸ್ವಲ್ಪ ಕುಲಂಕಷವಾಗಿ ಮಾಹಿತಿ ತಗೊಳ್ಳೋಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ದಿನಗಳಲ್ಲಿ ನಾನು ಇಲ್ಲಿಂದ ಎಲ್ಲ ಮಾಹಿತಿ ಅಂತ ಇದು ಇಂಥ ಈ ಪ್ರಕರಣ ಎಲ್ಲವನ್ನು ಸೇರಿಸಿ ನಾನು ಹೈಕೋರ್ಟಿಗೆ ಹೋಗ್ತಾ ಇದ್ದೀನಿ. ಇದರ ಮಧ್ಯದಲ್ಲಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಸಂಚಾರಿ ಸಂತೋಷ್ ಅವರ ವಿಷಯದಲ್ಲಿ ಠಾಣೆಗೆ ಹೋಗುವಾಗ ಸಂತೋಷ್ ವಿರುದ್ಧವಾಗಿ ತುಂಬ ದೂರುಗಳು ಬಂದಿದೆ. ಈ ಥರ ಆದರೆ ಸಂತೋಷ್ ವಿರುದ್ಧ ರೌಡಿ ಲಿಸ್ಟ್ ಓಪನ್ ಮಾಡಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಳ್ಳೆಯದೇ ಆಯಿತು, ನಮ್ಮ ಒಂದು ಅರಿವಿಗೆ ಆಗಿ ಹೇಳಿದ ಒಳ್ಳೆಯದೇ ಆಯಿತು. ಅವ್ರ ಮೇಲೆ FIR ಆಗಿಲ್ಲ. ಅಂದರೆ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡುವವರೇ ದೂರು ಕೊಡ್ತಾ ಇರೋದು. ಯಾರೋ ಸಂತೋಷ್ ಅವರು ಯಾರ್ದಾನ ಮನೆಗೆ ಹೋಗಿ ನೊಂದವರ ವಿಡಿಯೋವನ್ನು ಮಾಡಿ ಜಾಲತಾಣಕ್ಕೆ ಹಾಕಿದರೆ ಅದಕ್ಕೆ ಅವರ ಮೇಲೆ ದೂರು ಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಇವಾಗ 5-6 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಲ್ಲ, ಇದು ಯಾರಂತ ಹುಡುಕ್ಬೇಕು ತಾನೆ. ಆ ಹುಡುಕಿ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಡೆ ಮೇಲೆ ರೌಡಿಯಲ್ಲಿ ಸ್ಟಾಪ್ ಮಾಡಬೇಕಾ ಬೇಡವಾ? ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಒಂದು ಕಡೆಯಿಂದ ರೌಡಿಲಿ ಸ್ಟಾಪ್ ಮಾಡ್ತೀವಿ ಹೇಳೋದಲ್ಲ, ಅದರ ಪ್ರೊಸೀಜರ್ನ ಎಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಅಲ್ಲ. ನಾವು ಮೇಲಾಧಿಕಾರಿಗೆ ಕೊಟ್ಟಿದ್ದೂರು ಇನ್ನು ಅದನ್ನೇ ಮಾಡಬೇಕಂತ ಎದರ್ಸೋ ವಿಷಯಕ್ಕೆ ಯಾರು ಬರಬೇಡಿ. ಕಾನೂನು ಚೌಕಲ್ಲಿ ಕಾನೂನು ಎಲ್ಲರೂ ದೊಡ್ಡವರು, ಕಾನೂನು ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಪಾಲನೆ ಮಾಡ್ತಾ ಇಲ್ಲ. ಯಾರು? SKDRDP ರೌಡಿ ಗ್ಯಾಂಗ್ ಅಕ್ರಮ ಬಡ್ಡಿ ದಂಧೆ ಮಾಡುವವರು ಅವರು ಪಾಲನೆ ಮಾಡ್ತಾ ಇಲ್ಲ. ಅದನ್ನು ಅವರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಠಾಣೆಯಲ್ಲೂ ಇವರ ದೂರು ದಾಖಲಾಗ್ತಾ ಇದೆ. ಏಕೆ ಅವರವರು ತನಿಖೆ ಮಾಡ್ತಾ ಇಲ್ಲ? ನಾನಿವಾಗ IG ಅವರಿಗೆ ದೂರು ಕೊಟ್ಟರು, ಪ್ರತಿಯೊಂದು ಠಾಣೆಗೆ ಹೋಗಿದ್ದು. ಇವಾಗ ಠಾಣೆದ ಕರೆ ಮಾಡ್ತಾ ಇದ್ದಾರೆ. ಕೆಲವೊಂದು ಠಾಣೆ ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಯಾವುದೇ ದೂರು ಬಂದಿಲ್ಲ, ಏನು ಮಾಡೋಣ? ಸರಿ, ಇಷ್ಟು ನನಗೆ ದೂರು ಬಂದಿಲ್ಲ, ಮುಂದಿನ ದಿನಗಳಲ್ಲಿ ದೂರು ಬಂದರೆ ಇದರ ಪ್ರಕಾರವಾಗಿ ತನಿಖೆ ಮಾಡ್ತೀವಿ ಅಂತ ಕೊಡಿ ಅಂತ ಹೇಳ್ತಾರೆ. ದೂರು ಬಂದರೆ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ. ಅಷ್ಟೊತ್ತಿಗೆ ಇವರೇನೋ ಹೋಗ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಮಾತುಕತೆಯಲ್ಲಿ ಮುಗಿಸಲಿಕ್ಕೋಸ್ಕರ ನೀವು ಏನೇ ಮುಗಿಸಿ ಸ್ವಾಮಿ, ನಮ್ಮ ಗುರಿ ನಮ್ಮ ಉದ್ದೇಶ ಒಂದೇ,
ನ್ಯಾಯಾಂಗ ಕೋರ್ಟ್ ಮುಖಾಂತರವಾಗಿ ಇದು ತನಿಖೆ ಆಗಬೇಕು. ಅದನ್ನು ಮಾಡಲಿಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು, ಅದು ಮಾಡಿಯೇ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ನಾವು ಶಾಂತಿ ಸಮಾಧಾನವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆಯಿಂದ ಸತ್ತಿರುವಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈ ಉದ್ದೇಶದಿಂದ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು. ಈ ಉದ್ದೇಶ ಹೋರಾಟ ಮಾಡ್ತಾ ಇರೋದು. ಇದರ ಮಧ್ಯದಲ್ಲಿ ಈ ಧರ್ಮಸ್ಥಳ ಸತ್ತವರಿಗಿಂತ ಜಾಸ್ತಿಯಾಗಿ ಈ ಬಡ್ಡಿ ದಂಧೆಯಿಂದ ಸತ್ತಿದ್ದಾರೆ. ಅವರಿಗೂ ಅವ್ರ ಕುಟುಂಬದವರು ಶಾಂತಿ ಸಿಗಬೇಕು. ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಹೇಳ್ತೇವೆ, ನೀವು ಯಾವುದೇ ಠಾಣೆ ನಿಮ್ಮ ಮನೆಗೆ ಇವರೇನೋ ನುಗ್ಗಿದೆ, ದಂಧೆ ಮಾಡಿದರೆ ನೀವು ನೇರವಾಗಿ 112ಕ್ಕೆ ಕರೆ ಮಾಡಿ, ಇಲ್ಲದ್ರೆ ಠಾಣೆಗೆ ಹೋಗಿ ದೂರು ನೀಡಿ. ನಿಮಗೇನಾದರೂ ಅಲ್ಲೋ ತೊಂದರೆ ಆದರೆ ಸೌಜನ್ಯ ಹೋರಾಟಗಾರರಿಗೆ ಕರೆ ಮಾಡಿ ಮಾತಾಡಿಸಿ. ಇಲ್ಲ ನೀತಿ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಲೆಟ್ರ್ ಬಂದಿರುತ್ತೆ, ಅದರ ಪ್ರಕಾರ ತನಿಖೆ ಮಾಡಿ ಅಂತೇಳಿ ಇಷ್ಟು ನಾವು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಹೇಳಲು ಇಚ್ಛಿಸ್ತಾ ಇದ್ದೀನಿ. ಅವರು 4 ಜನ ಹೋಗಿ ಅಲ್ಲಿ ಅಡಿಕೆ ಗೋಡನಲ್ಲಿ ಅವರ ಓನರ್ ಇರಲಿಲ್ಲ, ಆವಾಗ ಹೋಗಿ ವಿಡಿಯೋ ಎಲ್ಲ ಮಾಡಿ ನಿಮ್ಮ ಮನೆಗೆ ಬರ್ತೇವೆ, ಹಾಗೆ ನಿನ್ನ ಮರ್ಯಾದೆ ತೆಗಿತೇವೆ, ಹಾಗೆ ಬೆದರಿಕೆ ಹಾಕಿದಕ್ಕೆ ನಾವು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟದ್ದು. ಇವಾಗ ಬೆದರಿಕೆ ಹಾಕಿದ ಠಾಣೆಯಲ್ಲಿ ಏನು ಹೇಳಿದ್ರು? ಅವ್ರು ಹೇಳಿದ್ರು ಅದನ್ನು ಮೊನ್ನೆ ಕೊಟ್ಟು ಆಯ್ತು, ಒಂದು ವಾರ ಆಯ್ತು. ಈಗ ಇವತ್ತು ಬರ್ಲಿಕ್ಕೆ ಹೇಳಿ ಎಲ್ಲ ಅದರಲ್ಲಿ ಮಾತುಕತೆ ಹೇಳಿ ಇನ್ನು ಅವರ ಮನೆಗೆ ಇದೆಲ್ಲ ಹೋಗಬೇಡಿ, ಅದನ್ನು ಹೇಗೆ ಮಾಡಿ ಇದು ಮಾಡಿ ಮುಗಿಸಿ ಅಂತ ಹೇಳಿ ಹೇಳಿದಾರೆ ಅಷ್ಟೇ. ಇವಾಗ ಮನೆಗೆ ಬಂದಿರೋದು ಅವರ ದಾದಾಗಿರಿ ತಾನೆ. ಮನೆಗೆ ಬಂದರು, ಕೆಲಸ ಮಾಡಿರೋ ಬಂದು ಅವರ ಮೇಲೆ FIR ಮಾಡ್ಬೇಕು, ಏನಕ್ಕೆ ಮಾಡ್ತಾ ಇಲ್ಲ? ಹೇಳಿದಕ್ಕೆ ಇವತ್ತು ಈ ಸಲ ಒಂದ್ಸಲ ನೋಡು, ನೆಕ್ಸ್ಟ್ ಇದು ಮಾಡು ಅಂತ ಹೇಳಿದ್ದಾರೆ. ಆ ಥರ ಹೇಳಿದಾರೆ. ಆ ಥರ ಹೇಳಿದ್ದಾರೆ. ಠಾಣಾಧಿಕಾರಿಯವರೇ ತಮಗೆ ಹೇಳ್ತಾ ಇದ್ದೀವಿ, ಒಂದು ಸಲ ಅಲ್ಲ 5-6 ಇದೆ. ನಾನು ಬೇಕಾದ್ರೆ ಕೊಡ್ತೀನಿ, ಲಿಸ್ಟ್ ತಮಗೆ ಕಳಿಸ್ಕೊಡ್ತೀನಿ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ತಮ್ಮ ಕಡೆಯಿಂದ ಆಗಲಿ. ಇವಾಗ ಅತ್ಯಂತ ಹೆಚ್ಚು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ದುಡ್ಡು ಕಟ್ಟೋದು ನಿಲ್ಲಿಸಿರೋದು ದಕ್ಷಿಣ ಜಿಲ್ಲೆ. ಆಮೇಲೆ ಆಗಲಿ ಅದನ್ನೆಲ್ಲ ಹೇಳಿ. ಆಮೇಲೆ ಇದು ಹೇಳಿದ್ರೆ ನನಗೆ ಬೇಕಾದ್ರೆ ಕೋರ್ಟ್ ನೋಟಿಸ್ ಕೊಡಿ ನನಗೆ ಕೋರ್ಟು. ನಾನು ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ಕೋರ್ಟಲ್ಲಿ ನಾನು ನೋಡ್ಕೊಳ್ತೇನೆ. ನಮಗೆ ಅದು ಹೇಗೆ ಮಾಡ್ಬೇಕು ಅದು ನಾನು ಮಾಡಿ ಮುಗಿಸ್ತೇನೆ. ಅದು ಬಿಟ್ಟು ನೀವು ಈ ತರ ಇದು ಮಾಡೋದು, ಅಲ್ಲಿ ಬರೋದು, ಮನೆಗೆ ಬರೋದು, ಹೀಗೆ ಗುಂಡಗಿರಿ ಮಾಡೋದು, ಅದೆಲ್ಲ ಬಂದ್ರೆ ನಾವು ಬಿಡುದಿಲ್ಲ ಇಲ್ಲ ಅಂತ ಹೇಳಿದ್ದೇನೆ. ನೀವು ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು ಸರ್? ಒಂದು 5 ವರ್ಷ ಜಾಸ್ತಿ ಆಯ್ತು. ಒಂದು 10 ವರ್ಷವೇ ಆಗ್ಬೋದು. ಒಂದು 10 ವರ್ಷವೇ ಆಗ್ಬೋದು. ಈಗ ನಿಮ್ಮೂರಲ್ಲಿ ಬೇರೆಯವರಿಗೆ ಕೂಡ ಈ ತರ ಎಷ್ಟೋ ಜನ ಈ ತರ ಚಿತ್ರಹಿಂಸೆ ಪಡ್ತಾ ಇದ್ದಾರೆ. ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಒಂದು ಹೊತ್ತು ಊಟಕ್ಕೆ ಕಷ್ಟಪಡ್ತಿದ್ದಾರೆ. ಗಂಡ ಎಂತಿಗೆ ಸರಿ ಇಲ್ಲ, ಮಕ್ಕಳಿಗೆ ತಾಯಿಗೆ ಮನೆಯಲ್ಲಿ ಸರಿ ಇಲ್ಲ. ಅಂದ್ರೆ ಈ ಸಂಘದ ಒಂದು ವಿಷಯದಲ್ಲಿ ವಾರಕ್ಕೆ ದುಡ್ದು ಹೆಂಡತಿ ದುಡಿದು ಗಂಡ ದುಡಿಯೋದು ಎಲ್ಲ ಕಟ್ಟಿ ಮನೆ ಖಾಲಿ. ಯಾರು ಕೂಡ ಒಬ್ಬರು ಒಂದು ವ್ಯಕ್ತಿ ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡವರು ಯಾರು ಇಷ್ಟ ತನಕ ಯಾರು ಒಳ್ಳೆಯವರು ಆಗ್ಲಿಲ್ಲ, ಇನ್ನು ಆಗ್ಲಿಕ್ಕೂ ಕೂಡ ಇಲ್ಲ. ಅಂದ್ರೆ ಯಾವಾಗ ನೋಡಿ ಮಗುವಿಗೆ ಒಂದು ಹುಷಾರಿಲ್ಲದ್ರೆ ಒಂದು 500 ರೂಪಾಯಿ ಒಂದು ತೆಗೆದಿಡುವಷ್ಟು ಈ ಸಂಘದಿಂದ ಮನೆಯಲ್ಲಿ 500 ರೂಪಾಯಿ ಇಲ್ಲ. ಈ ಅಷ್ಟು ಇದು ಮಾಡಿಬಿಟ್ಟಿದ್ದಾರೆ. 1 ಗಂಟೆ 5 ನಿಮಿಷ ಹೆಚ್ಚು ಕಡಿಮೆ 10 ರೂಪಾಯಿ ಕಮ್ಮಿ ಆದ್ರೆ ಪುಸ್ತಕ ತೆಗೆದು ಬಿಸಾಡ್ತಾರೆ. ಇಲ್ಲಾರೆ ಮನೆಗೆ ಬಂದು ಫೋನ್ ಮಾಡಿ ಒಂದು 25 ಸಲ 50 ಸಲ ಫೋನ್ ಮಾಡೋದು, ಏನು ಬರೋದಿಲ್ಲ. ಹಾಗೆ ಹೀಗೆ ನಮ್ಮ ಮನೆ ಸಮಸ್ಯೆ ಬೇರೆ ಉಂಟು, ಇವರದು ಇದು ಬೇರೆ. ಹೀಗೆ ಈಗ ನೀವು ನಿಲ್ಸಿ ಎಷ್ಟು ಸಮಯ? ನಾನು ನಿಲ್ಲಿಸಿ ಈಗ ಒಂದು 3-4 ವಾರ ಆಯ್ತು. 4 ವಾರ ಆಯ್ತು. ನಾನು ಕಟ್ಟುದಿಲ್ಲ. ನನಗೆ ಕಟ್ಟಬೇಕಾದ್ರೆ ನನಗೆ ಅದರ ಪ್ರೊವಿಸರ್ ಏನುಂಟು ಅದೆಲ್ಲ ನನಗೆ ನನ್ನ ಡಾಕ್ಯುಮೆಂಟ್ಸ್, ಬ್ಯಾಂಕಿನ ಪಾಸ್ ಪುಸ್ತಕ ಮತ್ತೆ PRK ಅದು ಬಾಂಡ್, ನನ್ನ ಒರಿಜಿನಲ್ ಬಾಂಡ್ ಅಂದ್ರೆ ನಾನು 45,000 ಅಲ್ಲಿ ಉಂಟು. ಆ ಬಾಂಡ್ಸ್ ನನಗೆ ಕೊಡ್ಬೇಕು ಅವರು. ಡೂಪ್ಲಿಕೇಟ್ ಬಾಂಡ್ ಅದೇ ಹೇಳಿ, ನನಗೆ ಅದು ಒರಿಜಿನಲ್ ಕೊಡ್ಬೇಕು. ಆಮೇಲೆ ಬ್ಯಾಂಕಿನ ಸ್ಟೇಟ್ಮೆಂಟ್, ನಾನು ಎಷ್ಟು ಸಾಲ ತಗೊಂಡಿದ್ದೇನೆ, ಎಷ್ಟು ಕಟ್ಟಿದ್ದೇನೆ, ಎಷ್ಟು ಬಡ್ಡಿ, ಇನ್ನು ಎಷ್ಟು ಬಾಕಿ ಉಂಟು, ಎಷ್ಟು ಉಳಿತಾಯ ಉಂಟು, ಎಲ್ಲ ಅವರ ಡೀಟೇಲ್ಸ್ ನನಗೆ ಕೊಡಬೇಕು. ಕೊಟ್ಟ ಮೇಲೆ ಕಟ್ತೇನೆ ಅಷ್ಟೇ. ಅಲ್ಲ, ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಳ್ತಾ ಇದಾರಲ್ಲ, ನಮ್ಮಿಂದ ಅವ್ರು ನಮ್ಮಿಂದ ಇಂಪ್ರೂವ್ಮೆಂಟ್ ಆಗಿರೋದು, ಹಂಗೆ ನೀವು ಹೇಳ್ತಾ ಇದ್ರಿ ಆಗಿಲ್ಲ ಅಂತ. ಅದೇ ಸುಮ್ಮನೆ ಎಲ್ಲ ಸುಳ್ಳು. ಅವರು ಮೊನ್ನೆ ಒಂದು ವಿಷಯ ಹೇಳ್ತಾನೆ, ನಿರಂತರ ಪುಸ್ತಕ ಎಲ್ಲ ನೀವು ಮನೆಗೆ ನೀವು ತಗೊಳ್ಬೇಕು ಅಂತ ಹೇಳ್ಬೇಕು. ನಿಜವಾಗಿ ಹೇಳ್ತಾನೆ, ನಿರಂತರ ಪುಸ್ತಕದಲ್ಲಿ ಎಲ್ಲ ಅವರೇ ಬರೆದಿಟ್ಟದ್ದು, ಅವರೇ ಮಾಡಿದ್ದು, ಅವರೇ ಎಲ್ಲ ಪ್ರಿಂಟ್ ಮಾಡಿದ, ಅದರಲ್ಲಿ ಯಾರು ಇದಿಲ್ಲ. ಆಮೇಲೆ ಈ ಧರ್ಮಸ್ಥಳ ಸಂಘದಿಂದ ಲೋನ್ ತಗೊಂಡವರು ಇಷ್ಟರ ತನಕ ಒಬ್ಬ ಒಂದು ಹೊತ್ತು ಊಟಕ್ಕೆ ಪರದಾಡ್ತಾ ಇದ್ದಾರೆ ಹೊರತು ಯಾರು ಕೂಡ ಇದಾಗ್ಲಿಲ್ಲ, ಯಾರು ಕೂಡ ಒಳ್ಳೆಯವರಾಗ್ಲಿಲ್ಲ, ಯಾರು ಕೂಡ ಏನು ಮಾಡಲಿಲ್ಲ. ಸಾಲ ಕಟ್ಟಿ ಮನೆಗೆ ಸಾಲ ಕೊಟ್ಟರು. ಲಾಸ್ಟ್ ಮಳೆ ಏಲಮಾಗೋ ಪರಿಸ್ಥಿತಿ ಬಂದಿದೆ. ಗಾಡಿಗೆ ತಗೊಂಡ್ರೆ ಗಾಡಿ ಏಲಮಾಗೋ ಪರಿಸ್ಥಿತಿ ಬಂದಿದೆ. ಹುಷಾರಿಲ್ಲದೆ ಏನಾದರೂ ಒಂದು ದುಡಿಬೇಕಂತೇಳಿ ಒಂದು ಮಗುವಿಗೆ ಮನೆಯಲ್ಲಿ ಅಜ್ಜಿ ತಾತಗ ಯಾರಿಗೆ ಒಂದು 500 ರೂಪಾಯಿ 100 ರೂಪಾಯಿ ಇಡ್ಲಿಕ್ಕೆ ಕೂಡ ಆಗುದಿಲ್ಲ. ವಾರ ಕಟ್ಟಿ ಅಲ್ಲ, ಅದಕ್ಕೆ ತಾನೇ ಅವರ ಇನ್ಶೂರ್ ಇರೋದು, ಹೆಲ್ತ್ ಇನ್ಶೂರ್ ಇದೆ ಅಲ್ಲ, ಎಲ್ಲ ಸುಮ್ಮನೆ. ಸುರಕ್ಷಾ ಕೂಡ ಸುಮ್ಮನೆ. ಅದರಲ್ಲಿ ಹೇಳುದೊಂದು, ಅಲ್ಲಿ ಆಸ್ಪತ್ರೆಗೆ ಹೋಗಿ ಹೇಳೋದು ಡಾಕ್ಟರ್ ಹತ್ರ, ನೀವು ಅಲ್ಲಿ ಒಪ್ಪಿಕೊಳ್ಳಿ, ಆಮೇಲೆ ನೀವು ದುಡ್ಡು ಕಟ್ಟಬೇಡಿ. ನಾವು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಹೋಗುದಾ? ಅಲ್ಲ, ಯಾರಾದ್ರೂ ನಮ್ಮ ಮನೆಯಲ್ಲಿ ಹುಷಾರಿಲ್ಲಾದ್ರೆ ಅವರಿಗೆ ಮದ್ದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾವು ಇದು ಮಾಡ್ಲಿಕ್ಕೆ ಹೋಗುದಾ? ಇವರಿಗೆ ಫೋನ್ ಮಾಡಿದಾಗ ಅದು ಬಿಟ್ಟು ಇವರು ಬರೋದು ಕೂಡ ಇಲ್ಲ ಆಸ್ಪತ್ರೆಗೆ. ಯಾರು ಬರೋದಿಲ್ಲ. ಮೊನ್ನೆ ಇದು ಮಡಿಕೇರಿಯಿಂದ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ
ವಿರಾಜಪೇಟೆಗೆಲ್ಲ ಇದು ಮಾಡಿದ್ರು, ಅಲ್ಲಿ ಆಗ್ಲಿಲ್ಲ ಅಂತೇಳಿ ಇಲ್ಲಿಗೆ ಕೇಸಕ್ಕೆ ತಂದಿದ್ದಾರೆ. ಸಂಪೂರ್ಣ ಸುರಕ್ಷಾ ಇಲ್ಲಿ ಬರುವಾಗ ಅದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಪಾಪ ಮೊನ್ನೆ ಕೂಗ್ತಾ ಇದ್ದಾರೆ, ಏನ್ ಮಾಡ್ಲಿ ಸರ್ ಅಂತ ಹೇಳಿ. ಇದು ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ಅರ್ಥ ಆಗ್ತಾ ಇಲ್ಲ, ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಎಣಿಸ್ಬೋದು ಏನೋ ಇವರು ದೊಡ್ಡ ಏನೋ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇದೇನೋ ದೊಡ್ಡ ಕೆಲಸ ಮಾಡ್ತಾ ಇರೋದು. ಹೋಗಿ ಒಂದೊಂದು ಮನೆಗೆ ಹುಡುಕಿ ನೀವು ಏನೋ ವೀಡಿಯೋನ ಏನೋ ಒಂದು ಜಾಲತಾಣ ಅಲ್ಲಿ ಬರುವಂಥದ್ದಲ್ಲ, ಮೀಡಿಯಲ್ಲಿ ಸ್ಟೇಜಲ್ಲಿ ಕೂತು ನೋಡೋದಲ್ಲ. ಮನೆಗೆ ಹೋಗಿ ಹುಡುಕಿ ಜನರ ಕಷ್ಟ ಏನಂತ ಅರ್ಥ ಆಗಬೇಕಾದ್ರೆ ಇದು ಮಾಡ್ತಾ ಇರೋದು. ಇದನ್ನು ಅಭಿವೃದ್ಧಿ ಮಾಡಿದಾರ. 1 ಲಕ್ಷ ಆಯ್ತು, 2 ಆಯಿತು, 3 ಆಯಿತು, ಬಡ್ಡಿ ಮೇಲೆ ಬಡ್ಡಿ ಕಟ್ಟು ಅಂತ ಇದನ್ನು ಅಭಿವೃದ್ಧಿ ಮಾಡಿರೋದು. ಇದನ್ನು ದೇಶಕ್ಕೆ ತೋರಿಸೋದು ನಾನೇನೋ ದೊಡ್ಡ ಸಾಧನೆ ಕರ್ನಾಟಕ ಮಾಡಿದ್ದೀವಿ ಅಂತ. ನಿಮ್ಮ ದೊಡ್ಡ ಸಾಧನೆಯನ್ನು ಸೌಜನ್ಯ ಹೋರಾಟಗಾರರು ಎತ್ತಿಟ್ಟು ತೋರಿಸ್ತೀವಿ ನೋಡಿ. ನೀವು ಯಾವತ್ತಂದ್ರೆ ನೋಡಿ ಎತ್ತಿರೋದು ನಿಮ್ಮದು ಹಣ ಬರನೆಲ್ಲ ಅವತ್ತು ಗೊತ್ತಾಗುತ್ತೆ ಸೌಜನ್ಯ ಏನು ಮಾಡಿರೋದು ಅಂತ. ಈಗ ನಿಮ್ಮ ಊರಲ್ಲಿ ಯಾವ್ದಾದ್ರು ಧರ್ಮಸ್ಥಳ ಸಂಘದ ಸಾಲದಿಂದ ಯಾರಾದ್ರು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ? ಅಲ್ಲ, ಇನ್ನು ಇದೇ ತರ ಆದ್ರೆ ಆತ್ಮಹತ್ಯೆ ಎಲ್ಲ ದಿವಸಕ್ಕೆ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ಈಗ ಬಂದಿದೆ. ಎಲ್ಲ ಪ್ರತಿಯೊಂದು ಬಾಯಲ್ಲೂ ಒಂದೊಂದು ಮನೆಗೆ ಹೋದ್ರೆ ಅಲ್ಲಿ ಪರಿಸ್ಥಿತಿ ಹೊಡೆದ್ರೆ ಆಗ ಗೊತ್ತಾಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ ಕೂಡ ಗಂಡ ಹೆಂಡತಿ ಆಗಿರೋ ಅವರ ಮಕ್ಕಳಿಗೆ ಕೂಡ ಒಂದು ಹೊತ್ತು ಊಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಅಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಇವರ ವಾರದ ಈ ಬಡ್ಡಿ ದಂಧೆ ವಿಷಯದಲ್ಲಿ ಯಾರು ಏನೇನು ಸುಳ್ಳು ಹೇಗೆ ನಿಮ್ಮ ಮಗಳಿಗೆ ಬಂಗಾರ ತೆಗೀರಿ, ಅದು ತೆಗೀರಿ, ಇದು ತೆಗೀರಿ, ಅವರಿಗೆ ಲೋನ್ ಬೇಡ ಇದ್ರು ಒತ್ತಾಯ ಪೂರ್ವಕವಾಗಿ ಲೋನ್ ಕೊಟ್ಟು ಲಾಸ್ಟಿಗೆ ಅವರ ಬಂಗಾರ ಕೂಡ ಇಲ್ಲ, ಅವರದ್ದು ಮನೆ ಕೂಡ ಇಲ್ಲ, ಅವರಿಗೆ ಕೂಡ ಇದಿಲ್ಲ. ಅಂತ ಪರಿಸ್ಥಿತಿ ಆಗಿದೆ ಈಗ ಎಷ್ಟೋ ಜನ ಇದೇ ತರ ಕಷ್ಟಪಟ್ಟು ಕಟ್ತಾ ಇದ್ದಾರೆ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ? ನಾನು ಒಂದೇ ಹೇಳುದು, ನೀವು ಕಟ್ಟಬೇಕಾದ್ರೆ ನೀವು ಕಟ್ಟಬೇಡಿ ಅಂತ ನಾನು ಹೇಳುದಿಲ್ಲ. ಕಟ್ಟಬೇಕಾದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಕೇಳಿ, ಮತ್ತೆ PRK ಅದು ಬಾಂಡ್ ಕೇಳಿ, ಮತ್ತೆ ನಿಮ್ಮ ಅದು ಇನ್ನೊಂದು ಇನ್ಸೂರೆನ್ಸ್ ಆದ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಕೇಳಿ. ಕರೆಕ್ಟ್ ನೀವು ದುಡ್ಡು ಕಟ್ಟಿದ ಅದು ನೀವು ಹೇಳಿದ ಒಂದು ಲೆಕ್ಕ ಕರೆಕ್ಟ್ ಇದ್ರೆ ನೀವು ಕಟ್ಟಿ. ಅದು ಅವ್ರು ಕೊಡದಿದ್ರೆ ನೀವು ನಿಜವಾಗಿ ಕಟ್ಟುವುದು ವೇಸ್ಟ್, ಕಟ್ಟಬೇಡಿ ಅಂತ ಹೇಳಿ ನಾನು ಹೇಳುದು. ಯಾಕೆಂದ್ರೆ ನೀವು ಕಟ್ಟಿದ್ರೆ ಅದು ನೀರಲ್ಲಿ ನಾವು ಹೋಮ್ ಹಾಕಿದಕ್ಕೆ ಏನು ಪ್ರಯೋಜನ ಇಲ್ಲ, ಏನು ಪ್ರೂಫ್ ಇಲ್ಲ, ನಮ್ಮ ಹತ್ರ ಏನಿಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ ಡೌನ್ ಆಗ್ತದೆ, ಮತ್ತೆ ನಿಮ್ಮ ಮನೆಯನ್ನು ಮಾರ್ಬೇಕಷ್ಟೇ ಹಾಗೆಲ್ಲ ಹೇಳ್ತಾರಲ್ಲ, ಅದಕ್ಕೆ ನಾನು ಒಂದೇ ಹೇಳುದು, ಅವ್ರು ಏನು ಬೇಕಾದ್ರೂ ಮಾಡ್ಲಿ, ಏನು ಮಾಡಿದ್ರು ನಾವೇನು ಅದಕ್ಕೆ ಎದುರುದಿಲ್ಲ, ನಾವು ಬಗ್ಗುದಿಲ್ಲ. ನಮ್ದು ಒಂದೇ ಒಂದು ಅಂತ ಹೇಳಿದ್ರೆ ನಾವು ಹೇಳಿದ ಪ್ರಕಾರ ನಾವು ಅವರಿಂದ ದುಡ್ಡು ಹೇಗೆ ತಗೊಂಡಿದ್ದೇವೆ ಅದೇ ತರ ನಾವು ಹೇಳಿದಾಗೆ ಅವರು ನಮ್ಮ ಕೇಳಿದಾಗ ಪ್ರೊವಿಸರ್ ಅವ್ರು ಕೊಡ್ಬೇಕು. ಕೊಟ್ರೆ ಮಾತ್ರ ನಾವು ಕೊಡ್ಬೋದು. 3 ಬಗ್ಗೆ ನಾವು ಕೇಳ್ತಿದ್ದೆ, 3 ಬಗ್ಗೆ ನಮಗೆ ಕೊಡ್ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಪಾಸ್ ಪುಸ್ತಕ ಕೊಡ್ಬೇಕು, ಆಮೇಲೆ ಇದು PRK ದುಡ್ಡು ತಗೊಳ್ತಾರೆ, ಅದ್ರ ಬಾಂಡೆ ಕೊಡುದಿಲ್ಲ ಅವರು, ಅದು ಕೊಡ್ಬೇಕು. ಅವರು ಸುಮ್ಮನೆ ಬಿಡುವುದೇ ಸುಮ್ಮನೆ. ಮೊನ್ನೆ ಒಂದು ವಿಷಯ ಆಯ್ತು, ಮೊನ್ನೆ ಒಂದು ಹೀಗೆ ಮಾತಾಡ್ಬೇಕು, ನೀವು ಮಾತ್ರ ಹೇಳುದು ಅಲ್ಲಿ ಅವರು ಒಳ್ಳೆಯವರಾಗಿದ್ದಾರೆ, ಇವರು ಒಳ್ಳೆಯವರು. ಹೋಗಿ ಮೇಡಮ್ ಒಂದು ತೋರಿಸಿ, ನಮಗೆ ಒಂದೇ ಒಂದು ಜನನ್ನು ತೋರಿಸಿ, ಯಾರು ಒಳ್ಳೆಯವರಾಗಿದ್ದಾರೆ ತೋರಿಸಿ, ನನ್ನ ಒಟ್ಟಿಗೆ ಬನ್ನಿ, ನಿಮಗೆ ಸಾಕ್ಷಿ ಪ್ರೂಫ್ ನಾನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಮೊನ್ನೆ ಇದೇ ಒಂದು ಮಾತು ಹೇಳಿದೆ. ಆದರ್ಶ ಆಸ್ಪತ್ರೆಗೆ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಒಂದು ಮಗುವಿಗೆ ಅಲ್ಲಿ ಹೇಳಿದ್ರು 28,000 ರೂಪಾಯಿ ಬಿಲ್ ಆಗ್ತದೆ ಅಂತ ಹೇಳಿ. ಆವಾಗ ಕೌಂಟ್ರಲ್ಲಿ ನಾನು ಸಹ ಹೋಗಿದ್ದೆ, ಮಗಿನ ಪಾರ್ಟಿಗೆ ನಾನು ಬಾಡಿಗೆ ಹೋಗುವಾಗ ಅಲ್ಲಿ ಹೇಳಿದ್ರು ನಿಮ್ಗೆ ಈ ಸುರಕ್ಷದಲ್ಲಿ 14,000 16,000 ಸಿಗ್ಬೋದು, ಅದಕ್ಕಿಂತ ಜಾಸ್ತಿ ಸಿಗುದಿಲ್ಲ, ಆಮೇಲೆ ಬಾಕಿ ದುಡ್ಡು ನೀವು ಕಟ್ತೀರಾ ಅಂತ ಕೇಳಿದ್ರು. ಆವಾಗಲೇ ನನ್ನ ಒಟ್ಟಿಗೆ ಇದ್ದ ಪಾರ್ಟಿ ಫೋನ್ ಮಾಡಿದ್ರು ಇವರ ಮೇಡಮ್ಗೆ. ಫೋನ್ ಮಾಡಿ ಹೇಳಿದ್ರು ನೀವು ಈಗ ಒಪ್ಪಿಕೊಳ್ಳಿ, ಆಮೇಲೆ ದುಡ್ಡು ಕಟ್ಟಬೇಡಿ. ಇದ್ದು ಆಸ್ಪತ್ರೆಯಲ್ಲೆಲ್ಲ ಮಾತಾ ಇವರು. ಮತ್ತೆ ಲಾಸ್ಟ್ಗೆ ಅವರು ಇದು ಮಾಡಿ ಪಾಪ ಬಾಕಿದ ಎಷ್ಟು ಒಂದು 22,000 ಬಿಲ್ ಆಯ್ತು, ದುಡ್ಡು ಕಟ್ಟಿ ಮಗುವನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಬಂದ್ರು. ಆಸ್ಪತ್ರೆಯವರ ಕೈ ಒಡ ಕೂಡ ಇದೆ ಅದರಲ್ಲಿ ಅವರು ಕೊಡುದೊಂದು ಮಾಡುದೊಂದು ಇದು ಎಲ್ಲ ಒಂದಕ್ಕೆ ಒಂದು ಲಿಂಕ್ ಉಂಟು ಇದರಲ್ಲಿ. ಬಡವರಿಗೆ ನ್ಯಾಯ ಇಲ್ಲ, ಬಡವರಿಗೆ ಯಾವತ್ತೂ ನ್ಯಾಯ ಇಲ್ಲ. ಚೈನ್ ಲಿಂಕ್ ಅಂತ ಹೇಳ್ತೀವಿ, ಚೈನ್ ಲಿಂಕ್ ಇದು ಎಲ್ಲ ಅಂದ್ರೆ ಬೇರೆ ಯಾವ್ದ್ರಲ್ಲೂ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ. ಇದ್ರಲ್ಲಿ ಏನಂತ ಹೇಳಿದ್ರೆ ಇದೊಂದು ಚೈನ್ ಪಾಲಿಟಿಕ್. ಅಂದ್ರೆ ಒಬ್ಬರಿಗೆ ಅದು ಬಡವರ ರಕ್ತ ಹೀರಿ ಎಲ್ಲ ಏನಾದ್ರೂ ಮಾಡಿ ಪಾಪ ಯಂಗ್ಸ್ರನ್ನು ಇದು ಮಾಡಿ ಹೇಗಾದ್ರೂ ಮಾಡಿ ದುಡ್ಡು ಕಟ್ತಾರೆ ಅವರು. ಮನೆ ಕೆಲಸ ಮಾಡಿಯ, ಬೀಡಿ ಕಟ್ಟಿಯ, ಮಕ್ಕಳಿಗೆ ಒಂದು ಊಟ ಹಾಕದ, ಏನಾದ್ರೂ ಮಾಡಿ ಕಟ್ತಾರೆ. ಹಾಗೆ ಮಾಡಿ ಇದು ಮಾಡಿ ಬಿಟ್ಟಾರೆ ಅಷ್ಟೇ.